ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರು 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಬೇಕ್ ಸ್ಟುಡಿಯೋ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಈ ಚಳಿ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಇರುತ್ತೆ. ಸೊ ಬಿಸಿಯಾಗಿ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ನಮಗೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಸೊ ಅವರನ್ನು ಸ್ವಾಗತಿಸು. ಎಸ್, ವೆಲ್ಕಮ್ ಯು ಮ್ಯಾಮ್. ಸೊ ನಿಮ್ಮ ಹೆಸರು ಸುಧಾ ಸುಂದರ್ ಅಂತ ಹೇಳಿದ್ರಿ. ಸೊ ಏನು ಅಡುಗೆ ಮಾಡ್ತಿದ್ದೀರಾ? ಫಾಕ್ಸ್ ಸ್ಟೈಲ್ ಮಿಲ್ಲೆಟ್ ಮೇಥಿ ಪುಲಾವ್. ಓಕೆ, ಫಾಕ್ಸ್ ಸ್ಟೈಲ್ ಮಿಲ್ಲೆಟ್ ಮೇಥಿ ಪುಲಾವ್ ಮಾಡ್ತಿದ್ದೀರಾ. ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟು ಫಾಕ್ಸ್ ಸ್ಟೈಲ್ 1 ಕಪ್ ತೊಗೊಳ್ಬೇಕು. ಓಕೆ, ಅದು 10 ಮಿನಿಟ್ಸ್ ನೆನೆಸಿಡಬೇಕು. ಓಕೆ, ಸೊ ಎಷ್ಟು ಇದರಲ್ಲಿ ತಗೊಳ್ತೀರಾ? ಸೊ 1 ಕಪ್ 1 ಕಪ್ ಮಿಲ್ಲೆಟ್ ತೊಗೊಂಡ್ರೆ 2 ಕಪ್ಪು ನೀರು ತೊಗೊಳ್ಬೇಕು. ಓಕೆ, ಸೊ ಇದನ್ನು ಫಸ್ಟಿಗೆ ಕುಕ್ಕರಲ್ಲಿ ಬಾಯ್ಲ್ ಮಾಡ್ತಿದ್ದೀರಾ? ಕುಕ್ಕರ್ನಲ್ಲಿಯೇ ಮಾಡ್ಬೋದು ಅಥವಾ ಪ್ಯಾನ್ನಲ್ಲಿಯೇ ಮಾಡ್ಕೊಳ್ಬೋದು. ಓಕೆ, ಸೊ 1 ಕಪ್ ಮಿಲ್ಲೆಟ್ಸ್ ಯೂಸ್ ಮಾಡ್ತಿದ್ದೀರಾ. ಸೊ ಅದಕ್ಕೆ ನೀರು ಹದ? ನೀರು 2 ಕಪ್. 2 ಕಪ್. ಸೊ 1 ಕಪ್ ಮಿಲ್ಲೆಟ್ಗೆ 2 ಕಪ್ಸ್ ನೀರು. 2 ಕಪ್ಸ್ ನೀರು. 2 ಕಪ್ಸ್ ನೀರು. ಓಕೆ, ಮತ್ತು ಸ್ವಲ್ಪ ಕೋಕೋನಟ್ ಹಾಲು. ಓಕೆ, ಸೊ ಇದು ಯಾವುದಕ್ಕೋಸ್ಕರ ಕೋಕೋನಟ್ ಆಯಿಲ್? ಸ್ವಲ್ಪ ಟೇಸ್ಟಿ ಇರುತ್ತೆ. ಓಕೆ, ಟೇಸ್ಟಿಗೋಸ್ಕರ. ಸೊ ತಿಕ್ಕಾಗಿರ್ಬೇಕಾ ಇದು ಕೋಕೋನಟ್ ಆಯಿಲ್ ಎಲ್ಲ? ತಿಕ್ಕಾಗಿದ್ರೆ ಚೆನ್ನಾಗಿರ್ತದೆ. ಸೊ ಅದು ಕೂಡ 1 ಕಪ್ ಅದು ರೆಡಿಮೇಡ್ ಸಿಗ್ತದೆ ನಿಮಗೆ. ಓಕೆ, ಓಕೆ. ಸೊ ರೆಡಿಮೇಡ್ ತಂದ್ಬಿಟ್ಟು ಯೂಸ್ ಮಾಡಿ. ಸೊ ರೆಡಿಮೇಡ್ ಸಿಗದಿದ್ರು ಕೂಡ ಮನೆಯಲ್ಲಿ ಗ್ರೈಂಡ್ ಮಾಡಿ ಇದು ಮಾಡಿ. ನಾರ್ಮಲ್ ತುಂಬ ಫಾಸ್ಟ್ ಇಡಬಾರ್ದು. ಓಕೆ, ಸೊ ಜಾಸ್ತಿ ಬೇಯಿಸ್ಲಿಕ್ಕಿಲ್ವಾ? ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ ಲಾಸ್ಟ್ 1 ವಿಸಿಲ್ ಮೀಡಿಯಂ ಫ್ಲೇಮ್ನಲ್ಲಿ, ಲಾಸ್ಟ್ ವಿಸಿಲ್ ಸೆಕೆಂಡ್ ವಿಸಿಲ್ ಸ್ಲೋ ಫ್ಲೇಮ್ನಲ್ಲಿ ಇದು ಮಾಡಿ. ಸೊ 2 ವಿಸಿಲ್ ಆಗಬೇಕು. ಸೊ ಅಷ್ಟರಲ್ಲಿ ಅದು ಬೇಯಿಸ್ತದೆ. ಸೊ ಮಿಲ್ಲೆಟ್ಸ್ ಬೇರೆ ಯೂಸ್ ಮಾಡ್ತಾರೆ, ಒಳ್ಳೆ ಫೈಬರ್ ಮತ್ತೆ ಪ್ರೋಟೀನ್ಸ್ ಕೊಡುತ್ತಲ್ವಾ? ಹೌದು, ಇದು ಡಯಾಬಿಟಿಕ್ ಒಳ್ಳೇದು, ತುಂಬಾ ಒಳ್ಳೇದು, ಡಯಾಬಿಟಿಕ್ ಒಳ್ಳೇದು. ಸೊ ಪಲಾವ್ ಅಂದ್ರೆ ರೈಸ್ ಅಲ್ಲಿ ವಿಟಮಿನ್ B1 ಇದೆ ಇದರಲ್ಲಿ, ಗ್ಲೂಟನ್ ಫ್ರೀ ಇದೆ. ಅದಕ್ಕೆ ಡಯಾಬಿಟಿಕ್ ಯೂಸ್ ಮಾಡ್ತಾರೆ. ಸೊ ತುಂಬಾ ಒಳ್ಳೇದು, ಹೆಲ್ತ್ ಕೂಡ, ಹೆಲ್ತ್ ಒಳ್ಳೇದು. ಓಕೆ, ಸೊ ಈಗ 2 ವಿಸಿಲ್ ಅಂತ ಹೇಳಿದ್ರಿ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ? ಫಸ್ಟ್ ಒಂದು ಬಾಣಲಿ ಕೊಡಿ. ನಾನು ಯೂಸ್ ಮಾಡೋದು ಆಯಿಲ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಹೆಲ್ದಿ ಆ್ಯಂಡ್ ಟೇಸ್ಟಿ ಆಯಿಲ್. ಅದು ವಿಟಮಿನ್ ಡಿ ಇದೆ, ವಿಟಮಿನ್ ಇ ಇದೆ, ವಿಟಮಿನ್ ಇ ಕೂಡ ಇದೆ. ಅದೇ ಮನೆಯಲ್ಲಿ ನಾನು ಯೂಸ್ ಮಾಡೋದು ಜಾಸ್ತಿ. ಸೊ ಇದಕ್ಕೆ ನೆಕ್ಸ್ಟ್ ಇದು ಹೀಟ್ ಆದ ನಂತರ ಆಯಿಲ್ ಯೂಸ್ ಮಾಡ್ತಿದ್ದೀರಾ? ಎಸ್, ನಾವಿಲ್ಲಿ ಬಳಸ್ತಿದ್ದೀವಿ ಸನ್ ಪ್ರೀಮಿಯಂ ಆಯಿಲ್, ಹೆಲ್ದಿ ಫುಡ್ ಪ್ರಿಪೇರ್ ಮಾಡೋದಕ್ಕೋಸ್ಕರ. ಸೊ ಯೂಸ್ ಮಾಡ್ತಿದ್ದೀವಿ. ಸಾಕು, ಸ್ವಲ್ಪ ಸಾಕು. ಏಲಕ್ಕಿ. ಓಕೆ, ಏಲಕ್ಕಿ 2-3 ಹಾಕಿ. ಸೊ ಒಳ್ಳೆ ಫ್ಲೇವರ್ ಕೊಡೋದಲ್ವಾ? ಓಕೆ, ಮತ್ತು ಸಿನ್ನಮನ್. ಓಕೆ, ಮರಾಠಿ ಮೊಗ್ಗು. ಸೊ 2 ಯೂಸ್ ಮಾಡಿದ ಸಾಕಾ? 2 ಯೂಸ್ ಮಾಡಿದರೆ ಸಾಕು. ಜಾಸ್ತಿ ಮಸಾಲೆ ಸ್ಪೈಸಸ್ ಬೇಕು. ಲವಂಗ ಮತ್ತು ಜೀರಿಗೆ. ಇದೊಂಥರ ಮಸಾಲಾ ಥರ ಫ್ಲೇವರ್ಸ್ ಇರುತ್ತೆ. ಸೊ ಈ ಥರ ಫ್ರೈ ಮಾಡಿಕೊಂಡ್ರೆ ಅಲ್ವಾ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡಿದ ಮೇಲೆ ಆನಿಯನ್ ಹಾಕಬೇಕು. ಓಕೆ, ಸೊ ಇದು ಫ್ರೈ ಆದ ತಕ್ಷಣ ಆನಿಯನ್ಸ್ ಯೂಸ್ ಮಾಡ್ತೀವಿ. ಸೊ ಆನಿಯನ್ಸ್ ಎಷ್ಟು ಯೂಸ್ ಮಾಡ್ತಿದ್ರೆ ಇಲ್ಲಿ? ಆನಿಯನ್ 1 ಕಪ್. 1 ಕಪ್. ಸೊ ಎಲ್ಲದಕ್ಕೂ ಇದರ ಹದದಷ್ಟೇ ತಗೊಳ್ಬೇಕಲ್ವಾ? ಸ್ವಲ್ಪ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ ಹೋಗಬೇಕು. ಓಕೆ, ಸೊ ಗೋಲ್ಡ್ ಬ್ರೌನ್ ಬರಬೇಕು ಆನಿಯನ್. ಅಷ್ಟು ಗೋಲ್ಡ್ ಬ್ರೌನ್ ಬೇಡ. ಓಕೆ, ಮತ್ತು ಅದು ಟೊಮೆಟೊ ಜೊತೆಗೆಲ್ಲ ಇದಾಗಿಬಿಡ್ಬೇಕು, ಫ್ರೈ ಆಗಿಬಿಡ್ತೇವೆ. ಮತ್ತು ಬಟಾಣಿ, ಇದು ಸಾರಿ ಟೊಮೆಟೊ ಯೂಸ್ ಮಾಡ್ತೀವಿ. ಟೊಮೆಟೊ ಕೂಡ 1 ಕಪ್ ಅಷ್ಟು ಯೂಸ್ ಮಾಡ್ತೀವಿ. ಸೊ 2 ಟೊಮೆಟೊಸ್ ಇದಕ್ಕೆ ಯೂಸ್ ಮಾಡಿ. 2 ಟೊಮೆಟೊ. ಸೊ
ಸೊ ಈಗ ಒಂದು ವಿಸಿಲ್ ಆಗಿದೆ. ಸೊ ಏನು ಮೀಡಿಯಂ ಫ್ಲೇಮಲ್ಲಿ ಇನ್ನೊಂದು ವಿಸಿಲ್ ಆಗಿದೆ. ನಾವು ಅದು ಡೈರೆಕ್ಟ್ ಕೂಡ ಬೇಯಿಸ್ಬೋದು. ಅದು ಓಕೆ, ಎಲ್ಲ ಇದ್ರೊಟ್ಟಿಗೆ ಒಟ್ಟಿಗೆ ಬೇಯಿಸ್ಬೋದು, ಇಲ್ಲ ಸಪ್ರೇಟ್ ಅದು ಮಾಡಿ ಟೊಮೆಟೊ ಸ್ವಲ್ಪ ಮಾಡಲಿಕ್ಕೆ ಇದಾಗ್ತದೆ. ಟೊಮೆಟೊ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ತಿದ್ದೀರಾ? ಬೇಯಿಸ್ಕೊಂಡು ಮತ್ತು ಬಟಾಣಿ. ಸೊ ಗ್ರೀನ್ ಪೀಸ್ ಕೂಡ ಅಷ್ಟೇ ಯೂಸ್ ಮಾಡ್ತಿದ್ರೆ. ಸೊ ಎಲ್ಲ 1 ಕಪ್ ಥರ ಅದಾನೆ. ಸೊ ಇದರಲ್ಲಿ ಎಲ್ಲ ಕೂಡ ಒಂಥರ ಹೆಲ್ದಿ ಆಗಿದೆ ಅನ್ಸುತ್ತೆ. ಗ್ರೀನ್ ಪೀಸ್ ಕೂಡ ಇದೆ, ಮಿಲೆಟ್ಸ್ ಯೂಸ್ ಮಾಡ್ತಿದ್ದೀರಾ? ಇದು ಹೊಟ್ಟೆ ಫುಲ್ ತುಂಬುತ್ತದೆ. ಓಕೆ. ಸೊ ಗ್ರೀನ್ ಪೀಸ್ ಇದರಲ್ಲೇ ಈಗ ಫ್ರೈ ಆಗ್ತಿದೆ ಅಲ್ವಾ? ರಪ್ಪ ಬೇಯ್ತದೆ ಅದು ಬೇಗ? ಇದು ಹಸಿ ಬಟಾಣಿ. ಹಸಿ ಬಟಾಣಿ ಅದಕ್ಕೆ ಬೇಯ್ತು. ಟರ್ಮರಿಕ್. ಶುಂಠಿ ಪೇಸ್ಟ್. ಸೊ ಶುಂಠಿ ಮಾತ್ರ ಇದೆ, ಸೊ ಗಾರ್ಲಿಕ್ ಇಲ್ವಾ? ಗಾರ್ಲಿಕ್ ಇದೆ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಗರಂ ಮಸಾಲ ಪೌಡರ್. ಸೊ ಒಂದು ಚೂರು ಯೂಸ್ ಮಾಡಿದರೆ ಸಾಕು ಇದರಲ್ಲಿ. ಮತ್ತು ರೆಡ್ ಚಿಲ್ಲಿ ಪೌಡರ್. ಇದು ಎಷ್ಟು ಖಾರ ಬೇಕು ಅಷ್ಟು ಯೂಸ್ ಮಾಡಿ, ಅವರವ್ರದ್ದು ತಕ್ಕ, ಅವರವರಿಗೆ ಹೇಗೆ ಬೇಕು. ಸೊ ಖಾರ ಜಾಸ್ತಿ ಬೇಕಿದ್ದವ್ರಿಗೆ ಜಾಸ್ತಿ ಹಾಕೋಬಹುದು. ಜಾಸ್ತಿ ಹಾಕ್ತೀವಿ. ಸಾಲ್ಟ್. ಸೊ ಇದಕ್ಕೆ ಸಾಲ್ಟ್ ಹಾಕ್ತಾ ಇಲ್ವಲ್ಲ ನೀವು? ಸೊ ಇದರಲ್ಲೇ ಹಾಕಲಿಲ್ಲ. ಹೌದು. ಮತ್ತೆ ಮೇಥಿ. ಓಕೆ, ಮೇಥಿ ಯೂಸ್ ಮಾಡ್ತೀವಿ. ಮೇಥಿ 1 ಕಪ್. ಓಕೆ. ಸೊ ಇದೆಲ್ಲ ಬೇಯಿಸ್ಕೋಬೇಕಲ್ಲ ಕರೆಕ್ಟ್ ಆಗಿ? ಕರೆಕ್ಟ್. ಮೇಥಿನಲ್ಲಿ ಅಯನ್ ಕಂಟೆಂಟ್ ಜಾಸ್ತಿ ಇದೆ. ಇದು ಡಯಾಬಿಟಿಕ್ ಒಳ್ಳೆಯದು. ಸೊ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಲ್ವಾ? ಸೊ ಎಲ್ಲ ಮಸಾಲಾಸ್ ಎಲ್ಲ ಯೂಸ್ ಮಾಡಿದ್ರಲ್ಲಿ. ಸೊ ಈ ಥರ ಅಡುಗೆ ಮಾಡ್ತಾ ಇರ್ತೀರಾ ಅಂತ ಆಯಿತು ಮನೆಯಲ್ಲೆಲ್ಲ, ಹೆಲ್ದಿ ಫುಡ್ಸ್ ಎಲ್ಲ? ಎಸ್, ಇದು ಬೆಂದಿದೆ ಅಂತ ಅನಿಸುತ್ತೆ ನೋಡಿ. ಕರೆಕ್ಟ್ ಆಗಿದೆಯಾ? ಇದರೊಟ್ಟಿಗೆ ಇದು ಮಾಡಿ. ಸೊ ಮಿಕ್ಸ್ ಮಾಡೋದು ಇದನ್ನು. ಸೊ ಸಾಲ್ಟ್ ಎಲ್ಲ ಹಾಕಿದ್ರೆ ಇದ್ರೊಟ್ಟಿಗೆ ಈಗ ಅದು ಮಿಕ್ಸ್ ಆಗ್ತಿದೆ ಅಲ್ವಾ? ಕರೆಕ್ಟ್ ಕರೆಕ್ಟ್ ಮಿಕ್ಸ್ ಆಗ್ತದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಗಾರ್ನಿಶಿಂಗ್. ಒಳ್ಳೆ ಸ್ಮೆಲ್ ಕೂಡ ಕೊಡುತ್ತೆ ಅಲ್ವಾ ಕೊರಿಯಾಂಡರ್ ಲೀವ್ಸ್? ಸೊ ಚೆನ್ನಾಗಿ ಮಿಕ್ಸ್ ಆಗ್ತಿದೆ, ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಿದೆ ಇಲ್ಲಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ ಸ್ಮೆಲ್ಗೆ ಅಲ್ವಾ? ಜಸ್ವಿನಿ ಅವರೇ, ಟೇಸ್ಟಿ ಫಾಕ್ಸ್ಟೇಲ್ ಮಿಲ್ಲೆಟ್ ಪುಲಾವ್ ಮೇಥಿ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಮೇಥಿ ಮಿಲ್ಲೆಟ್ ಪಲಾವ್ ರೆಡಿ ಆಗಿದೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಸ್ಮೆಲ್ ಕೂಡ ಅದರಷ್ಟಿಗೆ ಬಿಸಿ ಬಿಸಿಯಾಗಿ ಚಳಿಗೆ ಅಂತ ಹೇಳಿದಲ್ವಾ? ಸೊ ಎಂಜಾಯ್ ಮಾಡಿ ತಿನ್ಕೋಬೇಕು ಅಂತ ತುಂಬ ಆಸೆ ಆಗ್ತಿದೆ. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದಂತ ಮತ್ತೊಮ್ಮೆ ನೋಡ್ಕೊಂಡ್ಬೆ. ಮೇಥಿ ಮಿಲ್ಲೆಟ್ ಪುಲಾವ್ ತಯಾರಿಸುವ ವಿಧಾನ. ಮೊದಲು ನೆನೆಸಿದ 1 ಕಪ್ ಫಾಕ್ಸ್ಟೇಲ್ ಮಿಲ್ಲೆಟ್ಗೆ 2 ಕಪ್ ನೀರು, ಸ್ವಲ್ಪ ಹಾಲನ್ನು ಹಾಕಿ 1 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗನ್ನು ಹುರಿದು ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ಆನಂತರ ಟೊಮ್ಯಾಟೊ, ಹಸಿ ಬಟಾಣಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತ್ಯ ಸೊಪ್ಪನ್ನು ಒಂದಾದ ಮೇಲೊಂದು ಹಾಕಿ ಹುರಿದು ಬೇಯಿಸಿ. ಬಳಿಕ ಬೇಯಿಸಿದ ಮಿಲೆಟ್ಸ್ ಸೇರಿಸಿ ಚೆನ್ನಾಗಿ ಬೆರೆಸಿ ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ಆರೋಗ್ಯಕರ ಮೇಥಿ ಮಿಲೆಟ್ ಪುಲಾವ್ ಸವಿಯಲು ಸಿದ್ಧ. ಸೊ ಬಿಸಿ ಬಿಸಿಯಾಗಿ ಮೇಥಿ ಮಿಲ್ಲೆಟ್ ಪಲಾವ್ ಮಾಡಿಕೊಟ್ರು ನನಗೆ. ಸೊ ಇದನ್ನು ತಿನ್ನಕ್ಕಂದ್ರೆ ತುಂಬಾ ಆಸೆ ಆಗ್ತಿದೆ. ಸೊ ಬಿಸಿ ಬಿಸಿಯಾಗಿ ಕೂಡ ಇದೆ. ಸೊ ಅಷ್ಟರೊಳಗೆ ಒಂದು ಸಣ್ಣ ಪುಟ್ಟ ವಿರಾಮ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ನೀವು ನೋಡ್ತಿದ್ದೀರಾ ಸನ್ ಪ್ರೀಮಿಯಂ ರಿಫೈನ್, ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್, ಬೇಕ್ ಸ್ಟುಡಿಯೋ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಪಲಾವ್ ಅಂತೂ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಯಾವ ಡಿಶ್ ಮಾಡ್ಕೊಡ್ತಿದ್ದಾರಾ ಅಂತ ಕೇಳ್ಕೊಂಡು ಬರ್. ಎಸ್ ಮೇಡಮ್, ನೆಕ್ಸ್ಟ್ ಯಾವ ಡಿಶ್ ಮಾಡ್ಕೊಳ್ತಿದ್ದೀರಾ? ರಾಗಿ ಹಾಲ್ಬಾಯಿ. ರಾಗಿ ಹಾಲ್ಬಾಯಿ. ಸೊ ಆಗಂತೂ ಹೆಲ್ದಿ ಆಗಿತ್ತು, ಇದು ಇನ್ನೂ ಕೂಡ ಹೆಲ್ದಿ ಅಂತ. ಫೈಬರ್ ಅಯನ್ ಕಂಟೆಂಟ್ ಜಾಸ್ತಿ. ಓಕೆ, ಸೊ ಏನು ತಗೋತಿದ್ದೀರಾ ಫಸ್ಟ್? ಒಂದು ಬೌಲ್ಗೆ ರಾಗಿ 1 ಕಪ್ ತಗೊಳ್ಬೇಕು. ರಾಗಿ ಹಿಟ್ಟು ಹಿಟ್ ಮಾಡಿದನ್ನ 1 ಕಪ್ ಹಿಟ್ಟಿನಲ್ಲಿ ಮಾಡಬಹುದು. ರಾಗಿ ಪೌಡರ್ ಮಾಡಿ ನಂತರ ಇದು ನಾನು ರೆಡಿಮೇಡ್ ತೊಗೊಂಡು ಬಂದಿದ್ದೀನಿ ಅಂಗಡಿಯಿಂದ. ರಾಗಿ ನೆನೆಸಿ ಇಟ್ಟು ನೈಟ್ ನೆನೆಸಿಡಬೇಕು, ಅದು ಮಾಡಬೇಕು. ಸೊ ಪೌಡರ್ ಪೇಸ್ಟ್ ಆಗುತ್ತೆ ಅದು ಬೆಳಗ್ಗೆ ಆಗುವಾಗ, ಅಂದ್ರೆ ಪೌಡರ್ ಮಾಡಿದ್ರೆ ಮತ್ತೆ ಪೇಸ್ಟೇ ಬರುತ್ತೆ ಡೈರೆಕ್ಟ್. ಇಲ್ಲ, ಆ ಥರ ಅಲ್ಲ, ರಾಗಿ ನೆನೆಸಿ ಇಟ್ಟು ಅದು ಹಾಲು ಮಾಡಬೇಕು, ಬೆಳಗ್ಗೆ ರುಬ್ಬಬೇಕು. ಇದಿದ್ರೆ ರೆಡಿಮೇಡು ಪೌಡರ್ 1 ಕಪ್ ತೊಗೊಂಡಿದ್ದೇನೆ. ಅದಕ್ಕೆ ಅದು ಕೋಕೋನಟ್ ಮಿಲ್ಕ್ ಹಾಕ್ಬೋದು ಅಥವಾ ಬರೀ ಮಿಲ್ಕ್ ಹಾಕ್ಬೋದು. ಅರ್ಧ ಮಾಡ್ತೀನಿ. ಸೊ ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಿಕ್ಸ್ ಮಾಡಿದ್ರೆ. ಓಕೆ, ಕೋಕೋನಟ್ ಆಯಿಲ್ ಮತ್ತೆ ಮಿಲ್ಕ್ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿದೆ. ಸೊ ಇದು ಕೂಡ ಸೇಮ್ ಹದ 1 ಕಪ್ ಯೂಸ್ ಮಾಡ್ತಿದ್ದೀರಾ? 2 ಕಪ್ ಮಿಲ್ಕ್, 2 ಕಪ್ಸ್ ಮಿಲ್ಕ್, ಕೋಕೋನಟು, ಇದು ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಅದು ತಿಕ್ಕಾಗಿರ್ಬೇಕಾ ಜಾಸ್ತಿ? ಇಲ್ಲ, ಲಮ್ಸ್ ಬರಬಾರ್ದು, ಇದು ಬರಬಾರ್ದು. ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಗಂಟಾಗಿಲ್ಲ ಈಗ? ಸೊ ಈಗ ಕರೆಕ್ಟ್ ಆಗಿದೆ. ಮತ್ತೆ ಒಂದು ಬಾಣಲಿ ಇಟ್ಕೊಳ್ಬೇಕು. ಓಕೆ, ಈಗ 1 ಕಪ್ ರಾಗಿ ಪೌಡರ್ ತೊಗೊಂಡಿದ್ದೀವಿ, ರಾಗಿ ಹಿಟ್ಟು ತೊಗೊಂಡಿದ್ದೀವಿ. ಇದಕ್ಕೆ 1/4 ಕಪ್ 1 ಕಪ್ ತೊಗೊಳ್ಬೋದು ಬೆಲ್ಲ. ಸೊ ಸೇಮ್ ಹದ 1 ಕಪ್ ತಗೋಬೇಕು. 1 ಕಪ್. ನಿಮಗೆ ಜಾಸ್ತಿ ಸ್ವೀಟ್ ಬೇಕಾದರೆ ಜಾಸ್ತಿ ತೊಗೊಳ್ಬೋದು. ಮತ್ತು ನೀರು 2 ಕಪ್ ನೀರು. ಸೊ ಬೆಲ್ಲ ಫುಲ್ ಮೆಲ್ಟ್ ಆಗಿರ್ಬೇಕು. ಸೊ ಇದೊಂಥರ ಪಾಕ ಅಂತ ಹೇಳ್ಬೋದಲ್ವಾ? ಬೆಲ್ಲ ಪಾಕ. ತುಂಬ ಪಾಕ ಬೇಡ, ಮೆಲ್ಟ್ ಆಗಿದ್ರೆ ಸಾಕು. ಸೊ ಬೆಲ್ಲ ಕೂಡ ಹುಡಿ ಬೆಲ್ಲ ಸಿಗಬೇಕಲ್ಲ, ತುಂಬಾ ಈಸಿ ಆಗುತ್ತೆ. ಹುಡಿ ಆಗಿರೋ ಬೆಲ್ಲ ಹುಡಿದ್ರೆ ಈಸಿ ಆಗ್ತದೆ, ಇಲ್ಲಾಂದ್ರೆ ನಾವು ತುಂಡು ಮಾಡಬೇಕು. ಸೊ ಹಾಲ್ಬಾಯಿ ಮಾಡೋದಂತಾದ್ರೆ ಅಕ್ಕಿಯಿಂದ ಕೂಡ ಮಾಡ್ತಾರಲ್ಲ? ಅಕ್ಕಿಯಿಂದ ಮಾಡ್ತಾರೆ, ಜಾಸ್ತಿ ಅಕ್ಕಿಯಿಂದ ಮಾಡ್ತಾರೆ. ಇಲ್ಲಿ ರಾಗಿಯಿಂದ ಮಾಡ್ತಾರೆ. ರಾಗಿ ನೆನೆಸಿಟ್ಟು ಮಾಡಿ ಅದು ಇನ್ನೂ ಟೇಸ್ಟ್ ಆಗಿದೆ. ಈಗ ಎಲ್ಲರೂ ಆಫೀಸ್ ಹೋಗೋರೆಲ್ಲ ಇರ್ತಾರಲ್ಲ, ಅದಕ್ಕೆ ಇದು ಈಸಿ. ಈ ಥರ ಈಸಿ ಗೆಸ್ಟ್ ಬಂದರೆ ತುಂಬ ಈಸಿ. ರಾಗಿದ್ರೆ ನಿಮಗೆ 9 ಅವರ್ಸ್ ನೆನೆಸಿಡ್ಬೇಕು. ಹೌದು, ಇದು ಆ ಥರ ಇಲ್ಲ. ಈಗ ಕರಗಿದೆ. ಓಕೆ, ಬೆಲ್ಲ ಫುಲ್ ನೀರಾಗಿದೆ. ಮತ್ತು ಈಗ ಪೇಸ್ಟ್ ಮಾಡಿಕೊಂಡದ್ದು ರಾಗಿ. ಸೊ ಈ ಪಾಕಕ್ಕೆ ರಾಗಿ ಹಿಟ್ಟನ್ನು ಹಾಕ್ತಾ ಇದರಲ್ಲಿ ಹಾಕ್ತೀನಿ. ಸೊ ಇದು ಗಟ್ಟಿ ಆಗ್ಬೇಕೀಗ? ಗಟ್ಟಿ ಆಗ್ಬೇಕು. ಹೈ ಫ್ಲೇಮಲ್ಲಿ ಇದೆ ಅಲ್ವಾ? ಸೊ ಥಿಕ್ನೆಸ್ ಬರೋ ತನಕ ಹೀಗೆ ಈ ಥರ ಮಾಡ್ಕೊಂಡು ಬಂದ್ಬಿಡುತ್ತೆ. ಈಗ ರಾಗಿ ಅಲ್ವಾ? ಇದು ಬೆಲ್ಲ ಪಾಕ ಅಲ್ಲ. ಮತ್ತು ಒಂದು 2 ಸ್ಪೂನ್ ಫಸ್ಟ್ ತುಪ್ಪ ಹಾಕಬೇಕು. ಸೊ ಈ ಥರ ಅಡುಗೆ ಎಲ್ಲ ಮಾಡ್ತಾ ಇರ್ತೀರಾ? ಸೊ ಹಬ್ಬ ಬಂದಾಗ ಮಾಡ್ತೀರಾ?
ಇಲ್ಲ ಮಾಡ್ತಾಯಿದ್ದು, ನಮ್ಮ ಮಕ್ಕಳಿಗೆ ಇಷ್ಟ ಇದು ಸ್ವೀಟ್ ಇಷ್ಟ. ಗಟ್ಟಿ ಆಗ್ತಾ ಇದೆ, ಓಕೆ. ಸಿಮ್ನಲ್ಲಿ ಇಟ್ಕೊಳ್ಬೇಕು. ಮತ್ತು ತುಪ್ಪ, ಸೊ ತುಪ್ಪ ಹಾಕ್ತಿದ್ದೀರಾ, ಎಷ್ಟು ಸ್ಪೂನ್ ಯೂಸ್ ಮಾಡ್ತಿದ್ದೀರಾ? 2 ಸ್ಪೂನ್ ಫಸ್ಟ್. ಸೊ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ ಅಲ್ವಾ ತುಪ್ಪದಿಂದ? ತುಪ್ಪ ಹಾಕಿದ್ರೆ ಟೇಸ್ಟ್. ಈಗ ಜಾಸ್ತಿ ಜನ ತುಪ್ಪ ಯೂಸೇ ಮಾಡೋದಿಲ್ಲ, ಹೌದು. ಕೊಲೆಸ್ಟ್ರಾಲ್ ಬಂದುಬಿಡ್ತೇನೆ, ಅದು ತಪ್ಪದು. ಸೊ ಇದೊಂಥರ ಹಲ್ವಾ ಥರನೇ ಅಲ್ವಾ? ಹಲ್ವಾ ಥರ ಬರುತ್ತೆ, ಹಲ್ವಾ ಮಾಡ್ತಾರಲ್ಲ ಅದೇ ಇದು ಹಲ್ವಾ ಅಲ್ಲ, ಇದು ಕೇಕ್ ಕಟ್ ಮಾಡೋದು. ಅದು ಸ್ವಲ್ಪ ತುಪ್ಪ ಹಾಕಿದರೆ, ಜಾಸ್ತಿ ತುಪ್ಪ ಹಾಕಿದರೆ ಬೇಗ ಬಿಡಿಸ್ಕೊಂಡು ಬರ್ತದೆ ಸೈಡಲ್ಲಿ. ಗಟ್ಟಿ ಆಗ್ತಾ ಇದೆ, ಬರ್ತಾ ಇದೆ ಗಟ್ಟಿಯಾಗಿ. ಮತ್ತು ಅಷ್ಟರೊಳಗೆ ಪ್ಲೇಟ್ನಲ್ಲಿ ತುಪ್ಪ ಹಾಕಿದ್ರೆ ಪ್ಲೇಟ್ನಲ್ಲಿ ಹಾಕಬೇಕು. ಇದು ಆರಿದ ಮೇಲೆ 1 hour 1.5 hours 2 hours ಆಗ್ತದೆ. ಆರಿದ ಮೇಲೆ ಕಟ್ ಮಾಡಲಿಕ್ಕೆ. ಸೊ ಆವಾಗ ಫುಲ್ ಸೆಟ್ ಆಗಿರುತ್ತೆ, ಕೇಕ್ ತರ ಅಂತ ಹೇಳಿದ್ರಲ್ಲ, ಸೊ ಆಗ ಕಟ್ ಮಾಡಲಿಕ್ಕೆ. ಓಕೆ ಮೇಡಮ್, ಆಫ್ ಮಾಡಿ ಬಿಡುವ. ಆಫ್ ಮಾಡಿ. ಸೊ ಆ ಥರ ಬಿಡಿಸ್ಕೋಬೇಕು ಅದನ್ನೆಲ್ಲ? ಆ ಥರ ಬಿಡಿಸ್ಕೊಳ್ಬೇಕು. ಈಗ 1 hour ಆಗಿದೆ. ಓಕೆ. ಮತ್ತು ಈಗ ಕಟ್ ಮಾಡಿ ರೆಡಿ ಮಾಡ್ತೇವೆ. ಸೊ ಈ ಥರ ಥಿಕ್ನೆಸ್ ಬಂದು ಗಟ್ಟಿ ಆಗಿರುತ್ತೆ, ಕೇಕ್ ಥರನೇ ಇದೆ ಅಲ್ವಾ? ಈಗ ಮಕ್ಕಳಿಗೆ ಇಷ್ಟ ಆಗ್ತದೆ ಇದು, ಈ ಥರ ಮಾಡಿದರೆ. ಎಲ್ರಿಗೂ ಮಕ್ಕಳಿಗೆ ಅಂತ ಅಲ್ಲ, ಹಲ್ವಾ ಇದ್ರೆ ಅಷ್ಟು ಇದಾಗೋದಿಲ್ಲ. ಇದು ಏನೋ ಬೇರೆ ಥರ ಕೇಕ್ ಇದೆ ಹೇಳಿ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಚೆನ್ನಾಗಿದೆ, ನೋಡೋಕ್ಕೂ ಕೂಡ ತುಂಬ ಗಾರ್ನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಅಷ್ಟು ಟೇಸ್ಟ್ ನೋಡಿ ಮತ್ತೆ ಹೇಳಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಬರ್ಡೇ ಅಂತ ಇದ್ರೆ, ಸೊ ಕೇಕ್ ಸಿಗದೇ ಇರೋ ಹೊತ್ತಲ್ಲಿ ಸೊ ಈ ಥರ ಮಾಡಿದೆ ತುಂಬ ಈಸಿ ಅಲ್ವಾ? ಸೊ ಬರ್ಡೇ ಅಂತ ಕೇಕ್ ಕೂಡ ಕಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಎಸ್, ರಾಗಿ ಹಾಲ್ಬಾಯ್ ಅಂತ ಹೇಳಿದ್ದಾರೆ. ಸೊ ಇದನ್ನು ಮಾಡಿದ್ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನೀಟಾಗಿ ಬಂದಿದೆ, ನೋಡೋದು ಕೂಡ ತುಂಬ ಚೆನ್ನಾಗಿದೆ. ಸೊ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡು. ರಾಗಿ ಹಾಲ್ಬಾಯ್ ತಯಾರಿಸುವ ವಿಧಾನ: ಮೊದಲು 1 ಕಪ್ ರಾಗಿ ಪುಡಿಗೆ 1 ಕಪ್ ಹಸುವಿನ ಹಾಲು, 1 ಕಪ್ ತೆಂಗಿನ ಹಾಲು ಸೇರಿಸಿ ಗಂಟು ಬಾರದ ಹಾಗೆ ಕಲಸಿ. ಇನ್ನೊಂದೆಡೆ ಬೆಲ್ಲಕ್ಕೆ ಮುಳುಗುವಷ್ಟು ನೀರು ಸೇರಿಸಿ ಕರಗಿಸಿ. ಬೆಲ್ಲ ಕರಗಿದ ನಂತರ ರಾಗಿ ಮಿಕ್ಸನ್ನು ಸೇರಿಸಿ ಕೈ ಬಿಡದೆ ತಿರುವುತ್ತಾ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಮುದ್ದೆ ಬರುವವರೆಗೂ ಬೇಯಿಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ರಾಗಿ ಹಾಲ್ಬಾಯ್ ಸವಿಯಲು ಬಲು ರುಚಿ. ತುಂಬ ಚೆನ್ನಾಗಿದೆ. ಆ ಬೆಲ್ಲ ಅಂತ ಹೇಳಿದ್ರಲ್ಲ, ಬೆಲ್ಲ ಪಾಕ ಬರಬೇಕು. ಸೊ ಆ ಬೆಲ್ಲ ಫ್ಲೇವರ್, ಅದ್ರ ಜೊತೆಗೆ ತುಪ್ಪ ಅಂತೂ ತುಂಬ ಟೇಸ್ಟಿ ಆಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಂಗಂತೂ ತುಂಬಾ ಖುಷಿ ಆಯಿತು. ಸೊ 2 ಹೆಲ್ದಿ ಡಿಶ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸನ್ ಪ್ರೀಮಿಯಂ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಸಂತೋಷ್ 2 ಸ್ಟಾರ್ ರೈಸ್ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ನನಗೆ ಕೂಡ ಇಲ್ಲಿ ಬಂದು ಅಡುಗೆ ಮಾಡೋದಕ್ಕೆ ತುಂಬ ಸಂತೋಷ ಆಯಿತು. ಎಸ್, ನೀವು ಮಾಡಿಕೊಟ್ಟಿದ್ದನ್ನು ತಿನ್ನೋದಕ್ಕೆ ನಂಗಂತೂ ತುಂಬಾ ಖುಷಿ ಆಗಿತ್ತು. ಯಾಕಂದರೆ ಹೆಲ್ದಿ ಫುಡ್ ಅಂತ ಹೇಳಿದ್ರಲ್ವಾ, ತುಂಬಾ ಟೇಸ್ಟಿ ಆಗಿತ್ತು. ಸುಧಾ ಸುಂದರ್ ಅವರು 2 ಡಿಶ್ ಮಾಡಿಕೊಟ್ರು. ಸೊ ಇನ್ನೂ ನೆಕ್ಸ್ಟ್ ಸಂಚಿಕೆಗೆ ನೀವು ಕಾಯ್ತಾ ಇರಬೇಕು. ಅಲ್ಲಿವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.